ನಮಸ್ಕಾರ ಸ್ನೇಹಿತರೆ. ಈ ವಿಮಾನವನ್ನು ವಶಪಡಿಸಿಕೊಳ್ಳಲು ಅಮೆರಿಕ ಹಾಗೂ ರಷ್ಯಾ ತಮ್ಮ ಸೇನೆಯನ್ನ ಬಿಟ್ಟು ಹಗಲು ರಾತ್ರಿ ಎನ್ನದೇ ರಹಸ್ಯ ಕಾರ್ಯಾಚರಣೆ ಮಾಡುತ್ತಿವೆ. ಹಾಗಾದ್ರೆ ನಿಜವಾಗಲೂ ಆ ರಹಸ್ಯಮಯ ಗುಹೆಯಲ್ಲಿ ನಿಗೂಢ ಮಹಾಭಾರತ ಕಾಲದ ವಿಮಾನ ಇರೋದು ನಿಜಾನಾ? ಯಾಕೆ ಅಮೆರಿಕ ಹಾಗೂ ರಷ್ಯಾ ಸೇನೆಗಳಿಗೆ ಈ ಪುರಾತನ ವಿಮಾನದ ಮೇಲೆ ಕಣ್ಣು? ಈ ಪುರಾತನ ವಿಮಾನದಲ್ಲಿ ಅಂತಹ ವಿಸ್ಮಯ ಹಾಗೂ ವಿಶೇಷತೆ ಏನಿದೆ? ಈ ಎಲ್ಲ ಸಮಗ್ರ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಿಮಗೆ ಪ್ರಸ್ತುತಪಡಿಸ್ತಾ ಇದ್ದೀನಿ. ಒಂದು ವೇಳೆ ನೀವು ಈ ಚಾನೆಲ್ ಅನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ರಾಮಾಯಣ ಹಾಗೂ ಮಹಾಭಾರತ ಕಾಲಗಳಿಂದಲೂ ವಿಮಾನಗಳು ಇದ್ದವು ಅನ್ನುವುದಕ್ಕೆ ಹಲವಾರು ಪುರಾವೆಗಳು ಇತ್ತೀಚೆಗೆ ದೊರಕಲು ಪ್ರಾರಂಭಿಸಿವೆ. ಶ್ರೀಲಂಕೆಯಲ್ಲಿ ದೊರೆತಂತಹ ಪುರಾವೆಗಳ ಪ್ರಕಾರ ನಗುಲಾಯ ಪ್ರಾಂತದಲ್ಲಿ ಸಿಗ್ರಿಯ ಬೆಟ್ಟದ ಮೇಲೆ ರಾವಣನ ಪುಷ್ಪಕ ವಿಮಾನ ಇಳಿಯುತ್ತಿದ್ದ ಜಾಗವಿತ್ತೆಂದು ನಂಬಲಾಗಿದೆ. ಹಾಗೆಯೇ ಪುಷ್ಪಕ ವಿಮಾನದ ಹಲವಾರು ಸಾಕ್ಷಿಗಳು ಇಲ್ಲಿ ದೊರಕಿವೆ. ಹಾಗೆಯೇ ಇತ್ತೀಚೆಗೆ ನಡೆದಂತಹ ಒಂದು ಸಂಶೋಧನೆ ಕಾರ್ಯಾಚರಣೆಯಲ್ಲಿ ಅಮೆರಿಕ ಹಾಗೂ ರಷ್ಯಾದ ಸೈನಿಕರು ಅಫ್ಘಾನಿಸ್ತಾನದ ಒಂದು ಗುಹೆಯಲ್ಲಿ ಮಹಾಭಾರತದ ಕಾಲದ ವಿಮಾನ ಪತ್ತೆಯಾಗಿರುವ ಒಂದು ಘಟನೆ ಇತ್ತೀಚೆಗೆ ಹಲವು ಪತ್ರಿಕೆಗಳಲ್ಲಿ ಹಾಗೂ ನ್ಯೂಸ್ ಚಾನೆಲ್ಗಳಲ್ಲಿ ಬಿತ್ತರಿಸಲಾಗಿತ್ತು. ಈ ಸುದ್ದಿಯ ಪ್ರಕಾರ ಈ ನಿಗೂಢ ಗುಹೆಯಲ್ಲಿ 5,000 ವರ್ಷಗಳ ಒಂದು ವಿಮಾನ ಅಡಗಿದೆ. ಭಾರತ ಪ್ರಾಚೀನ ಗ್ರಂಥಗಳಲ್ಲಿ ಉಲ್ಲೇಖಿಸಿರುವ ಹಾಗೂ ಮಹಾಭಾರತ ಯುದ್ಧದಲ್ಲಿ ಭಾಗವಹಿಸಿತ್ತು ಎನ್ನಲಾಗಿರುವ ನಿಗೂಢ ವಿಮಾನವನ್ನ ಈ ಗುಹೆಯಿಂದ ತರಲು ಹೋದಂತ ಅಮೆರಿಕ ಹಾಗೂ ರಷ್ಯಾ ಸೈನಿಕರು ವಾಪಸ್ಸು ಬರದೇ ಇರುವ ಘಟನೆ ಇತ್ತೀಚೆಗೆ ಅತಿ ದೊಡ್ಡ ಸುದ್ದಿಯಾಗಿದೆ. 2012ರಿಂದಲೂ ಈ ವಿಮಾನವನ್ನು ಹೊರತೆಗೆಯಲು ಪ್ರಯತ್ನ ನಡೆದಿದೆ. ಆದರೆ ಈ ಸುದ್ದಿ ಹೊರ ಜಗತ್ತಿಗೆ ತಿಳಿಯದ ಹಾಗೆ ಭಾರಿ ಗೌಪ್ಯತೆಯನ್ನು ಕಾಪಾಡಿಕೊಂಡು ಈ ಕಾರ್ಯಾಚರಣೆ ಮಾಡಲಾಗಿದೆ. ಯಾಕಂದ್ರೆ ಇದು 5,000 ವರ್ಷಗಳ ಹಿಂದಿನ ವಿಮಾನ. ಅದು ಭಾರತ ದೇಶದ ಪ್ರಾಚೀನ ತಂತ್ರಜ್ಞಾನ. 5,000 ವರ್ಷಗಳ ಹಿಂದೆಯೇ ಭಾರತೀಯರಿಗೆ ವಿಮಾನ ತಂತ್ರಜ್ಞಾನ ತಿಳಿದಿತ್ತು ಎಂದು ಎಲ್ಲರಿಗೂ ಗೊತ್ತಿರುವ ವಿಷಯ. ಅಫ್ಘಾನಿಸ್ತಾನ ನಿಮಗೆಲ್ಲರೂ ಗೊತ್ತಿರುವ ಹಾಗೆ ಹಿಂದೆ ಮಹಾಭಾರತ ಕಾಲದಲ್ಲಿ ಗಾಂಧಾರ ಪ್ರದೇಶವಾಗಿತ್ತು. ಸೂರ್ಯನ ಶಕ್ತಿಯಿಂದ ಹಾರಾಡುವ ವಿಮಾನವನ್ನು ಭಾರತೀಯರು ಕಂಡು ಹಿಡಿದಿದ್ದರು. ಈ ವಿಮಾನದಲ್ಲಿ ಪರಮಾಣು ಬಾಂಬ್ಗಿಂತಲೂ ಶಕ್ತಿಶಾಲಿ ಆಯುಧಗಳನ್ನು ಇಟ್ಟುಕೊಂಡು ಹೋಗಲಾಗುತ್ತಿತ್ತು ಎಂದು ನಂಬಲಾಗಿದೆ. ಈ ಅಪರೂಪದ ತಂತ್ರಜ್ಞಾನವನ್ನು ಹೇಗಾದರೂ ಮಾಡಿ ತನ್ನದಾಗಿ ಮಾಡಿಸಿಕೊಳ್ಳಬೇಕೆಂಬ ಆಸೆ ಅಮೆರಿಕ ದೇಶದ್ದಾಗಿದೆ. ಆದರೆ ಇದು ಸಾಧ್ಯವಾಗುತ್ತಿಲ್ಲ ಅನ್ನೋದೇ ಕುತೂಹಲಕರ ಸಂಗತಿಯಾಗಿದೆ. ಆದರೆ ಈ ದೇಶದವರು ಬಿಟ್ಟು ಬಿಡದೆ ಈ ಗುಹೆಯಲ್ಲಿ ಇಂದಿಗೂ ಕೂಡ ಕಾರ್ಯಾಚರಣೆಯನ್ನ ನಡೆಸುತ್ತಾನೆ ಇದ್ದಾರೆ. ಅಂದ ಹಾಗೆ ಭಾರತೀಯರಿಗೆ ವಿಮಾನ ತಂತ್ರಜ್ಞಾನ ತಿಳಿದಿತ್ತು ಅನ್ನೋದು ಸಂಸ್ಕೃತ ಗ್ರಂಥಗಳು ಸಾಬೀತುಪಡಿಸುತ್ತಿವೆ. ರಾಮಾಯಣ, ಮಹಾಭಾರತ, ಭಗವದ್ಗೀತೆಗಳು ಕೂಡ ಇದಕ್ಕೆ ಪುಷ್ಟಿ ನೀಡುತ್ತವೆ. ಭಾರತದ ಪ್ರಾಚೀನ ವಿಮಾನಗಳ ಚಿತ್ರಗಳನ್ನು ನೀವು ಹಲವಾರು ಗ್ರಂಥಗಳಲ್ಲಿ, ಇತಿಹಾಸದ ಬುಕ್ಗಳಲ್ಲಿ ನೋಡಬಹುದು. ಕುತೂಹಲ ಸಂಗತಿ ಏನೆಂದರೆ 4 ವರ್ಷಗಳ ಹಿಂದೆ ಅಂದರೆ 2012ರಲ್ಲಿ ರಷ್ಯಾ ದೇಶದ ಸೀಕ್ರೆಟ್ ಏಜೆನ್ಸಿ ರಾಷ್ಟ್ರಪತಿ ವ್ಲಾಡಿಮಿರ್ ಪುಟಿನ್ ಅವರಿಗೆ ರಹಸ್ಯ ವರದಿಯನ್ನು ನೀಡುತ್ತದೆ. ಆ ವರದಿಯ ಪ್ರಕಾರ ಆಗಿನ ಅಮೆರಿಕ ಅಧ್ಯಕ್ಷ ಬರಾಕ್ ಒಬಾಮಾ ಅವರು ಅಫ್ಘಾನಿಸ್ತಾನಕ್ಕೆ ನಿಗೂಢ ಭೇಟಿ ಮಾಡಿದ್ದರು. ಆ ಭೇಟಿಯ ಉದ್ದೇಶ ಏನು ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ. ಈ ಬಗ್ಗೆ ರಷ್ಯಾದ ಸೀಕ್ರೆಟ್ ಸರ್ವಿಸ್ ಏಜೆನ್ಸಿ ತನಿಖೆ ನಡೆಸುತ್ತಿತ್ತು. ಹೀಗಿರುವಾಗಲೇ ಒಬಾಮಾ ಅಫ್ಘಾನಿಸ್ತಾನಕ್ಕೆ ಭೇಟಿ ನೀಡುತ್ತಾರೆ. ನಿಗೂಢ ಗುಹೆಯ ಸಮೀಪವರೆಗೂ ಹೋಗಿ ಬರುತ್ತಾರೆ. ಅವರು ಹೋಗಿ ಬಂದ ಒಂದೇ ತಿಂಗಳಲ್ಲಿ 4 ಶಕ್ತಿಶಾಲಿ ರಾಷ್ಟ್ರಗಳ ಮುಖಂಡರು ಅಫ್ಘಾನಿಸ್ತಾನಕ್ಕೆ ಪದೇ ಪದೇ ಭೇಟಿ ನೀಡುತ್ತಾರೆ. ಅದರಲ್ಲಿ ಒಬ್ಬರು ಬ್ರಿಟನ್ ಪ್ರಧಾನಿ ಡೇವಿಡ್ ಕ್ಯಾಮರನ್, ಮತ್ತೊಬ್ಬರು ಫ್ರಾನ್ಸ್ ದೇಶದ ಅಂದಿನ ರಾಷ್ಟ್ರಪತಿ ನಿಕೋಲಸ್ ಸರ್ಕೋಜಿ. ಭಾರತ ಭೇಟಿಗೆ ಆಗಮಿಸಿದ್ದ ನಿಕೋಲಸ್ ಸರ್ಕೋಜಿ ಫ್ರಾನ್ಸ್ಗೆ ಮರಳಬೇಕಿತ್ತು. ಆದರೆ ದಿಢೀರೆಂದು ಅಫ್ಘಾನಿಸ್ತಾನಕ್ಕೆ ಭೇಟಿ ನೀಡುತ್ತಾರೆ. ಇದಾದ 4 ದಿನಕ್ಕೆ ಜರ್ಮನಿಯ ಚಾನ್ಸಲರ್ ಏಂಜೆಲಾ ಮಾರ್ಕೆಲ್ ಕೂಡ ಅಫ್ಘಾನಿಸ್ತಾನದ ಈ ಗುಹೆಗೆ ಭೇಟಿ ನೀಡುತ್ತಾರೆ. ಈ ಎಲ್ಲ ನಾಯಕರು ಇದೇ ನಿಗೂಢ ಸ್ಥಳಕ್ಕೆ ಭೇಟಿ ನೀಡಿದ್ದರು. ಯಾವಾಗ ವಿಶ್ವದ ದಿಗ್ಗಜರೆಲ್ಲ ಅಫ್ಘಾನಿಸ್ತಾನದ ನಿಗೂಢ ಗುಹೆಗೆ ಭೇಟಿ ನೀಡುತ್ತಿದ್ದಾರೋ ಅನ್ನೋ ಗೊತ್ತಾಗುತ್ತದೆಯೋ ರಷ್ಯಾದ ಅಧ್ಯಕ್ಷ ಪುಟಿನ್ ಹೆಚ್ಚು ಕುತೂಹಲಗೊಳ್ಳುತ್ತಾರೆ. ಅಫ್ಘಾನಿಸ್ತಾನದ ಗುಹೆ ಮೇಲೆ ಕಣ್ಣಿಡುತ್ತಾರೆ. ಆಗಲೇ ಪ್ರಾಚೀನ ಭಾರತದ ಶಕ್ತಿಶಾಲಿ ವಿಮಾನದ ರಹಸ್ಯ ಬಯಲಾಗಿದ್ದು. ಪ್ರಾಚೀನ ಭಾರತದ ನಿಗೂಢ ವಿಮಾನದ ಬಗ್ಗೆ ರಷ್ಯಾ ದೇಶಕ್ಕೆ ಗೊತ್ತಾದರೂ ಹೊರ ಜಗತ್ತಿಗೆ ಇದರ ಮಾಹಿತಿ ಇರಲಿಲ್ಲ. ಆದರೆ ಅಮೆರಿಕದ ವೆಬ್ಸೈಟ್ ಒಂದು ಎಲ್ಲಾ ಮಾಹಿತಿಯನ್ನ ಹರಡಲು ಪ್ರಾರಂಭಿಸಿತ್ತು. ಆಗಲೇ ಜಗತ್ತು ಬೆರಗಾಗಿದ್ದು ನೋಡಿ. ಪ್ರಾಚೀನ ವಿಮಾನದ ಬಗ್ಗೆ ಆಗಲೇ ಚರ್ಚೆ ಶುರುವಾಗಿದ್ದು. ಅಫ್ಘಾನಿಸ್ತಾನದ ಗುಹೆಯನ್ನು ಹೊಕ್ಕ ಅಮೆರಿಕ ಸೈನಿಕರಿಗೆ ಕಂಡಿದ್ದೇನು? ಪ್ರಾಚೀನ ವಿಮಾನ ಹೊರ ತೆಗೆಯಲು ಯಾಕೆ ಅವರಿಗೆ ಸಾಧ್ಯವಾಗಲಿಲ್ಲ? ಈ ವಿಮಾನವನ್ನು ಹೊರತೆಗೆಯಲು ಹೋದ ಸೈನಿಕರು ಏನಾದರೂ? ಅದು 5,000 ವರ್ಷಗಳ ಹಳೆಯ ವಿಮಾನ. 5,000 ವರ್ಷಗಳಿಂದ ಇದೇ ಗುಹೆಯಲ್ಲಿದೆ. ಈ ವಿಮಾನವನ್ನು ಯಾರು ರಕ್ಷಣೆ
ರಕ್ಷಣೆ ಮಾಡುತ್ತಿದ್ದಾರೆ ಅನ್ನೋದು ಒಂದು ಅರಿಯದ ರಹಸ್ಯವಾಗಿದೆ. ಆದರೆ ಅಮೆರಿಕ ಎಲ್ಲ ಸತ್ಯವನ್ನು ಅರಿಯಲು ಮುಂದಾಗಿತ್ತು. ಅದಕ್ಕಾಗಿಯೇ 8 ವಿಶೇಷ ಸೈನಿಕ ತುಕಡಿಗಳನ್ನು ಕೂಡ ರಚಿಸಿ ಈ ಗುಹೆಯೊಳಗೆ ಕಾರ್ಯಾಚರಣೆ ಮಾಡಲು ಮುಂದಾಗಿತ್ತು. ಆಕಸ್ಮಿಕವಾಗಿ ಆ ಸೈನಿಕರು 5,000 ವರ್ಷಗಳಷ್ಟು ಹಳೆಯ ವಿಮಾನವನ್ನು ಹೊರಗೆ ತಂದು ಅಮೆರಿಕ ದೇಶಕ್ಕೆ ತೆಗೆದುಕೊಂಡು ಹೋಗಿದ್ದೇ ಆಗಿದ್ದರೆ ಅದು ಈ ಶತಮಾನದ ಅತಿ ದೊಡ್ಡ ಶೋಧನೆ ಅನಿಸುತ್ತಿತ್ತು. ಆದರೆ ಅದು ಸಾಧ್ಯವೇ ಆಗಿಲ್ಲ. ಏಕೆಂದರೆ ವಿಮಾನವನ್ನು ತರಲು ಹೋದ ಯಾವೊಬ್ಬ ಸೈನಿಕನು ವಾಪಸ್ಸು ಬಂದಿಲ್ಲ. ವಿಷಯ ಏನಪ್ಪಾ ಅಂದ್ರೆ ಸ್ವಂತ ಅಮೆರಿಕ ಅಧ್ಯಕ್ಷ ಒಬಾಮಾ ಅವರೇ ಈ ವಿಮಾನದ ಬಗ್ಗೆ ಅತಿಯಾದ ಉತ್ಸಾಹ ತೋರಿಸಿದ್ದರು. ತಾವೇ ಖುದ್ದಾಗಿ ಬಂದು ಬೆಟ್ಟದ ಮೇಲೆ ವೀಕ್ಷಣೆ ಮಾಡುತ್ತಿದ್ದರು ಎನ್ನುವ ರಹಸ್ಯ ಇತ್ತೀಚೆಗೆ ಬಯಲಾಗಿದೆ. ಅಷ್ಟೇ ಅಲ್ಲ, ಶಕ್ತಿಶಾಲಿ ರಾಷ್ಟ್ರಗಳ ನಾಯಕರಿಗೆ ಆಹ್ವಾನವನ್ನು ಕೂಡ ಕೊಟ್ಟಿದ್ದರು ಎನ್ನುವ ಮಾಹಿತಿ ಗೊತ್ತಾಗಿದೆ. ಈ ವಿಮಾನವನ್ನು ತರಲು ಹೋದ ಸೈನಿಕರು ಏನಾದರೂ ಭಾರತ ಪ್ರಾಚೀನ ವಿಮಾನಕ್ಕೆ ಇರುವ ಸುರಕ್ಷತೆ ಏನು? ಸದ್ಯ ಅಂತಾರಾಷ್ಟ್ರೀಯ ವರದಿಗಳ ಪ್ರಕಾರ ಭಾರತೀಯ ಗ್ರಂಥದಲ್ಲಿ ಉಲ್ಲೇಖಿಸಲಾದ ವಿಮಾನದ ಸುತ್ತ ಅದ್ಭುತ ವಿದ್ಯುತ್ ಶಕ್ತಿ ಆವರಿಸಿಕೊಂಡಿದೆ. ಅಂದರೆ ಔರಾ ಇದರ ಹಿಂದೆ ಇದೆ ಎಂದು ನಂಬಲಾಗಿದೆ. ಈ ವಿದ್ಯುತ್ ಶಕ್ತಿ ಇರುವವರೆಗೆ ಈ ವಿಮಾನವನ್ನು ಯಾರೊಬ್ಬರು ಮುಟ್ಟಲು ಸಾಧ್ಯವಾಗುತ್ತಿಲ್ಲ. ಹೀಗಿದ್ದರೂ ಅಮೆರಿಕದ ಸೈನಿಕರು ಹಾಗೂ ವಿಜ್ಞಾನಿಗಳು ಹಲವಾರು ತಂತ್ರಜ್ಞಾನಗಳನ್ನು ಬಳಸಿ ಈ ವಿಮಾನವನ್ನು ಹೊರತರುವ ಪ್ರಯತ್ನ ನಿರಂತರವಾಗಿ ಮಾಡುತ್ತಾನೆ ಇದ್ದಾರೆ. ಇನ್ನೊಂದು ಇಂಟ್ರೆಸ್ಟಿಂಗ್ ಸಂಗತಿ ಏನೆಂದರೆ ಮಹಾಭಾರತ ಕಾಲದಲ್ಲಿ ಇಡೀ ವಿಮಾನವನ್ನ ಯುದ್ಧದ ಸಮಯದಲ್ಲಿ ಬಳಕೆ ಮಾಡಲಾಗಿತ್ತು ಅನ್ನೋ ಪ್ರಶ್ನೆ ಸಾಕಷ್ಟು ಜನರನ್ನು ಇತ್ತೀಚೆಗೆ ಕಾಡುತ್ತಿದೆ. ಮಹಾಭಾರತ ಯುದ್ಧದಲ್ಲಿ ಇದೇ ವಿಮಾನ ಬಳಕೆಯಾಗಿತ್ತ ಅನ್ನೋ ಪ್ರಶ್ನೆ ಅನೇಕರದ್ದು. ಹಾಗೂ ಕೆಲವು ವಿಚಾರವಾದಿಗಳು ಹಾಗೂ ಬುದ್ಧಿಜೀವಿಗಳು ಇವುಗಳನ್ನ ನಂಬುವುದಿಲ್ಲ. ಕೆಲ ಗ್ರಂಥಗಳ ಪ್ರಕಾರ ಇದು ನಿಜ ಎನ್ನುವುದು. ಭಾರತದ ಶ್ರೇಷ್ಠ ಗ್ರಂಥಗಳಂತ ಮಹಾಭಾರತ ಹಾಗೂ ಭಗವದ್ಗೀತೆಗಳ ಪ್ರಕಾರ ಇದು ನಿಜ ಎಂದು ಹೇಳಲಾಗಿದೆ. ಆದರೆ ಇನ್ನು ಕೆಲವರು ಇದನ್ನ ಕಟ್ಟುಕತೆ ಅನ್ನುತ್ತಾರೆ. ಪ್ರಾಚೀನ ಸಂಸ್ಕೃತ ಗ್ರಂಥಗಳ ಪ್ರಕಾರ ಭಾರತದಲ್ಲಿ ಒಟ್ಟು 5 ರೀತಿಯ ವಿಮಾನಗಳಿದ್ದವು. ಬ್ರಹ್ಮ, ವಿಷ್ಣು, ಕುಬೇರ ಹಾಗೂ ಇಂದ್ರರಿಗೆ ಸೇರಿದ್ದವು. ಗ್ರಂಥಗಳಲ್ಲಿ ವಿಮಾನದ ಬಗ್ಗೆ ಸಂಪೂರ್ಣ ವರ್ಣನೆ ಕೂಡ ನೀಡಲಾಗಿದೆ. ಅಚ್ಚರಿಯ ಸಂಗತಿ ಏನೆಂದರೆ ಭಾರತದ ಸಂಸ್ಕೃತ ಗ್ರಂಥಗಳಲ್ಲಿ ಇರುವ ಉಲ್ಲೇಖ ಹಾಗೂ ಸೂತ್ರಗಳನ್ನು ಬಳಸಿಕೊಂಡೇ ಮಾಡರ್ನ್ ಮಿಲಿಟರಿ ಹಾಗೂ ಯುದ್ಧ ವಿಮಾನಗಳನ್ನು ಅಭಿವೃದ್ಧಿಪಡಿಸಲಾಗಿದೆ. ಭಾರತೀಯ ಸಂಸ್ಕೃತ ಗ್ರಂಥಗಳಲ್ಲಿ 100ಕ್ಕೂ ಹೆಚ್ಚು ವಿಮಾನಗಳ ಬಗ್ಗೆ ಉಲ್ಲೇಖಿಸಲಾಗಿದೆ. ಇದು ಅಮೆರಿಕ ಹಾಗೂ ಇತರೆ ಮುಂದುವರೆದ ದೇಶಗಳ ವಿಜ್ಞಾನಿಗಳು ಇದನ್ನು ಓದಿ ನಿಬ್ಬೆರಗಾಗುವಂತೆ ಮಾಡಿಬಿಟ್ಟಿದೆ. ಅಷ್ಟೇ ಅಲ್ಲದೆ ಕಳೆದ ವರ್ಷಗಳ ಹಿಂದೆ ಚೀನಾದ ಲಾಸ್ನಲ್ಲಿ ಸಿಕ್ಕ ಸಂಸ್ಕೃತದ ಪ್ರಾಚೀನ ಗ್ರಂಥದಲ್ಲಿ 5,000 ವರ್ಷಗಳ ಹಿಂದೆಯೇ ಭಾರತೀಯರು ಗುರುತ್ವಾಕರ್ಷಣೆ ಬಗ್ಗೆ ಜ್ಞಾನ ಹೊಂದಿದ್ದರೆಂದು ತಿಳಿದು ಬರುತ್ತದೆ. ಯಾವ ಜಗತ್ತು 20 ಹಾಗೂ 21ನೇ ಶತಮಾನದಲ್ಲಿ ಕಂಡು ಹಿಡಿದಿರುವಂತಹ ವಿಮಾನಗಳನ್ನ ಭಾರತೀಯರು 5,000 ವರ್ಷಗಳ ಹಿಂದೆ ಕಂಡುಕೊಂಡಿದ್ದರು ಎಂದು ಗ್ರಂಥಗಳಲ್ಲಿ ಉಲ್ಲೇಖಿಸಲಾಗಿದೆ. ಇದೇ ಕಾರಣಕ್ಕೆ ಜರ್ಮನಿಯ ಸರ್ವಾಧಿಕಾರಿ ಹಿಟ್ಲರ್ ಭಾರತದ ಸಂಸ್ಕೃತ ಗ್ರಂಥವನ್ನು ಜರ್ಮನಿ ಭಾಷೆಗೆ ಟ್ರಾನ್ಸ್ಲೇಟ್ ಕೂಡ ಮಾಡಿಸಿಕೊಂಡಿದ್ದರು. ಅವತ್ತು ಭಾರತದ ಬಗ್ಗೆ ಕ್ಷುಲ್ಲಕವಾಗಿ ಮಾತನಾಡುತ್ತಿದ್ದ ರಾಷ್ಟ್ರಗಳಿಗೆ ಈಗ ಭಾರತದ ನಿಜವಾದ ತಾಕತ್ತು ಏನು ಅನ್ನೋದು ಅರಿವಾಗಿದೆ.